ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಶ್ರೀಮದ್ ಭಾಗವತಂ 3ನೇ ಸ್ಕಂದ 23ನೇ ಅಧ್ಯಾಯ ಶ್ಲೋಕ 8. ಅನ್ಯೇ ಪುನಃ ಭಗವತ ಭುವ ಉದ್ವಿಜಂಬ ವಿಭ್ರಂಶಿತ ಅರ್ಥರಚನಾ ಕಿಂ ಉರುಕ್ರಮಸ್ಯ ಸಿದ್ಧ ಅಸಿ ಭುಂಕ್ಷ್ಯ ವಿಭವ ನಿಜ ಧರ್ಮದೋಹ ದಿವ್ಯಾನ್ ಹರೈ ದುರಧಿಗಾನ್ ವಿಕ್ರಿಯಾಭಿ. ಅನುವಾದ ಮತ್ತು ಭಾವಾರ್ಥ by His Divine Grace ಅಭಯ ಚರಣಾರವಿಂದ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ್ ಕಿ ಜೈ. ಕರ್ದ ಮುನಿ ಮುಂದುವರಿಸಿದನು. ಭಗವದ್ ಅನುಗ್ರಹವಲ್ಲದೆ ಬೇರೆ ಭೋಗಗಳಿಂದ ಪ್ರಯೋಜನವಾದರೂ ಏನು? ದೇವೋತ್ತಮ ಪರಮಪುರುಷನಾದ ಭಗವಾನ್ ವಿಷ್ಣುವಿನ ಕೇವಲ ಹುಬ್ಬಿನ ಚಲನೆಯಿಂದ ಸಕಲ ಭೌತಿಕ ಸಿದ್ಧಿಗಳು ನಾಶವಾಗುತ್ತವೆ. ನಿನ್ನ ಪತಿಯ ಬಗ್ಗೆ ನಿನಗಿರುವ ಭಕ್ತಿಯ ತತ್ವಗಳನ್ನು ನೀನು ಶ್ರೀಮಂತಿಕೆ, ಅಹಂಕಾರ ಮತ್ತು ಭೌತಿಕ ಸಂಪಾದನೆಗಳನ್ನು ಕೂಡಿದ ವ್ಯಕ್ತಿಗಳು ಪಡೆಯಲಾಗದಂಥ ದಿವ್ಯ ಕೊಡುಗೆಗಳನ್ನು ಸಾಧಿಸಿರುವೆ ಮತ್ತು ಅವುಗಳನ್ನು ಅನುಭವಿಸಲು ಯೋಗ್ಯಲಾಗಿರುವೆ. ಎಸ್, ಇವತ್ತಿನ ಟಾಪಿಕ್ ಭಗವತ್ ಅನುಗ್ರಹ. ಗ್ರೇಸ್ ಆಫ್ ಲಾರ್ಡ್ಸ್ ಗ್ರೇಸ್. ಭಗವತ್ ಅನುಗ್ರಹದಿಂದ ಕೊರೋನಾ ಅನ್ನುವ ಒಂದು ರೋಗ ಬಂತು. ಆ ರೋಗದಿಂದ ಆನ್ಲೈನ್ ಸ್ಟಾರ್ಟ್ ಆಯಿತು. ಆನ್ಲೈನ್ ಸ್ಟಾರ್ಟ್ ಆದ್ರಿಂದ ನಾವು ಆನ್ಲೈನ್ಗೆ ಸೇರಿದೆವು. ಆನ್ಲೈನ್ಗೆ ಸೇರಿ ನಮಗೆ ಸ್ವಲ್ಪ ಕೃಷ್ಣ ಭಕ್ತಿಯ ಬಗ್ಗೆ ಗೊತ್ತಾಯಿತು. ಇದೆಲ್ಲ ಭಗವತ್ ಅನುಗ್ರಹ. ಹೌದಲ್ವಾ? ಒಂದು ನಿಮಿಷ. ಕೊರೋನಾಗಿಂತ ಮುಂಚೆ ನಮ್ಮ ಪರಿಸ್ಥಿತಿ ಎಂತ ಇತ್ತು? ಹೌದು ಗುರುಜಿ. ಹೌದು ಗುರುಜಿ. ನಮಗೆ ವರ ಗುರುಜಿ. ಹೌದು ಗುರುಜಿ, ಇದು ವರಹದ ಹಾಗೆ ನಮಗೆ ಸತ್ಯವಾಗಿ. ಹಾಗಾಗಿ ಎಲ್ಲ ಭಗವಂತನ ಅನುಗ್ರಹದಿಂದ ಆದದ್ದು. ಆದರೆ ನಮ್ಮ ವಿಚಾರ ಹೇಗೆ ಅಂದ್ರೆ, ಭಗವಂತ ನಮ್ಗೆ ಎಂತ ಮಾಡ್ತಾ ಇಲ್ಲ. ನಮ್ಮ ಯೋಚನೆ ಹೇಗೆ ಅಂದ್ರೆ, ನನ್ಗೆ ಭಗವಂತ ಎಂತ ಕೂಡ ಮಾಡ್ತಾ ಇಲ್ಲ. ಇದು ನಮ್ಮ ಯೋಚನೆ. ಹೌದಾ ಅಲ್ವಾ? ಒಂದು ನಿಮಿಷ. ನಮ್ಗೆ ಈ ರೀತಿ ಥಿಂಕಿಂಗ್ ಬರ್ತದೆ ಇಲ್ವಾ? ಹರೇ ಕೃಷ್ಣ. ಸತ್ಯ ಸತ್ಯ ಹೇಳಿ, ಮನಸ್ಸು ಬಿಚ್ಚಿ ಹೇಳಿ. ಹೌದು ಪ್ರಭು. ಹೌದು ಪ್ರಭುಜಿ. ನಮಗೆ ಈ ರೀತಿ ಯೋಚನೆ ಬರ್ತದೆ, ಭಗವಂತ ಎಂತ ನಮಗೆ ಮಾಡ್ತಾ ಇಲ್ಲ. ನಿಜ ಪ್ರಭುಜಿ. ನಾನು ತುಂಬಾ ಭಕ್ತಿ ಮಾಡ್ತಾ ಇದ್ದೇನೆ, ಭಗವಂತ ಎಂತ ಮಾಡ್ತಾ ಇದ್ದಾನೆ, ಈ ರೀತಿ ಬರ್ತದೆ. ಹೌದೌದು. ಆಕ್ಚುಲಿ ನಿಜವಾಗಿ ಹೇಗೆ ಅಂದ್ರೆ, ನಿಜವಾಗಿ ನೋಡುವುದಿದ್ರೆ ನಮ್ಮ ಅರ್ಹತೆಗಿಂತ ನಮಗೆ ಭಗವಂತ ಜಾಸ್ತಿ ಅನುಗ್ರಹ ಕೊಟ್ಟಿದ್ದಾನೆ. ಹೇಗೆ ಅಂದ್ರೆ, ನಿಮ್ಗೆ ಉದಾಹರಣೆ ಕೊಡುವುದಾದ್ರೆ, ಒಬ್ಬ ಸ್ಟೂಡೆಂಟ್ 7th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾನೆ. ಎಲ್ಲ ಸಬ್ಜೆಕ್ಟ್ ಅಲ್ಲಿ ಅವನಿಗೆ 25 ಮಾರ್ಕ್ಸ್. ಲಾಸ್ಟ್ಗೆ ಎಲ್ಲರೂ ಪಾಸ್, ಒಬ್ಬ ಮಾತ್ರ ಫೇಲ್. ಎಲ್ಲರೂ ಡಿಸೈಡ್ ಮಾಡ್ತಾರೆ ಎಂತ, ಅವನಿಗೆ 5 ಮಾರ್ಕ್ಸ್ ಕೊಡುವ ಅಂತ. 30 ಪಾಸ್.
ಎಲ್ಲ ಟೀಚರ್ ಒಂದು 5 ಕೊಡ್ತಾರೆ. ಆದರೆ ಮತ್ತೆ ಈ ಸ್ಟ್ಯಾಂಡರ್ಡ್ಗೆ ಹೋಗ್ತಾನೆ, ಅವ ಎಂತ ಯೋಚನೆ ಮಾಡುವಂಥದ್ದು? ಎಸ್, ಯಾರು ಹೇಳ್ತೀರಿ? ಅವನ ಯೋಚನೆ ಯಾವ ರೀತಿ ಇರ್ತದೆ? ಈಗ ಈ ಸ್ಟ್ಯಾಂಡರ್ಡ್ಗೆ ಹೋಗಿದ್ದಾನೆ, ಈ ಸ್ಟ್ಯಾಂಡರ್ಡ್ ಹೋದ ಮೇಲೆ ಅವನ ಯೋಚನೆ ಯಾವ ರೀತಿ ಇರ್ತದೆ? ಆಕ್ಚುಲಿ ಇದು ನಮ್ಮ ಯೋಚನೆ, ನಾವು ಕೂಡ ಇದೆ ಕಂಡೀಷನ್. ಯಾವ ರೀತಿ ಇರ್ತದೆ ಯೋಚನೆ? ಎಸ್, ಯಾರು ಹೇಳ್ತೀರಿ? ಎಸ್, ಯಾರು ಹೇಳ್ಬೋದು? ಹೇಗಾದ್ರೂ ಗ್ರೇಸ್ ಮಾಡ್ಕೊಟ್ಟು ಪಾಸ್ ಮಾಡುತ್ತಾರೆ ನಾನು ಹುಷಾರಾಗಿದ್ದೇನೆ. ನಿಮ್ಗೆ ಅರ್ಥ ಆಗ್ಲಿಲ್ಲ. ಈಗ 7th ಅಲ್ಲಿ ಅವನಿಗೆ ಎಲ್ಲ ಸಬ್ಜೆಕ್ಟ್ ಅಲ್ಲಿ ಅವನಿಗೆ 25 5 ಮಾರ್ಕ್ಸ್ ಎಕ್ಸ್ಟ್ರಾ ಕೊಟ್ಟರು, 30 ಪಾಸ್ ಮಾಡಿಸಿ. ಈಗ 8ಗೆ ಹೋದ ಮೇಲೆ ಅವನ ಯೋಚನೆ ಯಾವ ರೀತಿ ಇರ್ತದೆ? ಕಷ್ಟಪಟ್ಟು ಅಲ್ಲ, ನಾನು ತುಂಬಾ ಮತ್ತೆ ಹುಷಾರಾಗಿದ್ದೇನೆ. ನಮ್ಗೆ ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡ್ತಾರೆ. ನನ್ನ ಸ್ವಂತ ಪ್ರಯತ್ನದಿಂದ ಎಲ್ಲ ನಾನೇ ಮಾಡ್ದೆ ಅಂತ. ಎಲ್ಲ ನಾನೇ ಹುಷಾರಾಗಿದ್ದೇನೆ. ಎಸ್. ಈಗ ಯಾವ ರೀತಿ ಯೋಚನೆ ಇರ್ತದೆ ಅಂದ್ರೆ, ಅವೊಂದು ಐ ಆಮ್ ಫಿಟ್ ಟು ಬಿ ಇನ್ 8th ಸ್ಟ್ಯಾಂಡರ್ಡ್. ಆಕ್ಚುಲಿ ಈಸ್ ನಾಟ್ ಫಿಟ್ ಟು ಬಿ ಇನ್ 8th ಸ್ಟ್ಯಾಂಡರ್ಡ್. ಆದ್ರೆ ಅವನ ಯೋಚನೆ ಆ ರೀತಿ ಇರ್ತದೆ. ನಾವು ಕೂಡ ಸೇಮ್ ಇದೆ. ನಾವು ಎಣಿಸುವಂಥದ್ದು, ನಾನು ದೊಡ್ಡ ಭಕ್ತೆ, ನಾನು ಭಯಂಕರ, ನಾನು ಹಾಗೆ, ನಾನು ಹೀಗೆ. ಭಗವಂತ ಅನುಗ್ರಹದಿಂದ ನಮಗೆ ಇಷ್ಟು ಸಿಕ್ಕಿದೆ, ನಾವು ಇದಕ್ಕೆ ಯೋಗ್ಯರಲ್ಲ. ಎಂತ ಭಗವಂತ ಕೊಟ್ಟಿದ್ದಾರೆ ಅದಕ್ಕೆ ನಾವು ಯೋಗ್ಯರಲ್ಲ. ಭಗವಂತ ನಮಗೆ ಗ್ರೇಸ್ ಮಾರ್ಕ್ ಕೊಟ್ಟಿದ್ದಾನೆ, ಅನುಗ್ರಹ, ಗ್ರೇಸ್ ಆಫ್ ದಿ ಲಾರ್ಡ್. ಈ ಯೋಚನೆ ನಮಗೆ ಇರಬೇಕು. ಈಗ ಈ ಯೋಚನೆ ಯಾವಾಗ ನಮಗೆ ಬರ್ತದೆ? ಎಸ್, ಯಾರಾದ್ರೂ ಹೇಳ್ಬೋದಾ? ಓಕೆ, ಈ ಯೋಚನೆ ನಮಗೆ ಯಾವಾಗ ಬರ್ತದೆ? ಸರಿ ತಿಳುವಳಿಕೆ ಬಂದ್ಮೇಲೆ. ಸರಿ ತಿಳುವಳಿಕೆ ಬಂದ ಮೇಲೆ ಈ ಯೋಚನೆ ಬರ್ತದೆ. ಓಕೆ, ಎಸ್. ಬೇರೆ? ಎಸ್, ಯಾವಾಗ ಈ ಯೋಚನೆ ಬರ್ತದೆ? ಇಂದ್ರಿಯ ವೈರಾಗ್ಯ ಮಾಡಿದಾಗ ಪ್ರಭುಜಿ. ವೈರಾಗ್ಯ ಮಾಡಿದಾಗ. ಬೇರೆ? ಮಾಡ್ತಾ ಬರುತ್ತೆ ಪ್ರಭುಜಿ. ಕೃಷ್ಣವಾಗಿ ಈಗ ನಾವು ಕೃಷ್ಣವಾಜ್ಞೆಯಲ್ಲಿ ನಮಗೆ ಬರುವುದಿಲ್ಲ. ಇದು ಯಾಕೆ ಬರುವುದಿಲ್ಲ? ನಾವು ಕೃಷ್ಣವಾಜ್ಞೆಯಲ್ಲಿ ಇದ್ದೇವೆ, ನಮಗೆ ಇದು ಬರುವುದಿಲ್ಲ. ಅಧಿಕೃತ ಗುರುಗಳಿಂದ ತಿಳಿದಾಗ ಹೋಗ್ಬೇಕು. ಓಕೆ, ಮಧುಮೈ ಕೃಷ್ಣಕಾಂತ ದೇವಿದಾಸ್ ಹೇಳ್ತೀರಾ ಉತ್ತರ? ಪ್ರಭುಜಿ, ನಂಗೆ ಪ್ರಶ್ನೆ ಏನು ಅಂತ ಗೊತ್ತಾಗ್ತಿಲ್ಲ. ಪ್ರಭು, ಅಧಿಕೃತ ಗುರುಗಳಿಂದ ತಿಳ್ಕೊಂಡಾಗ. ನೋಡಿ, ಈ ಪ್ರಶ್ನೆ ಓಕೆ, ಮಧುಮೈ ಕೃಷ್ಣಕಾಂತ ದೇವಿಗೆ ಹೇಳುವ. ಓಕೆ, ಪ್ರಶ್ನೆ ಅಂತಂದ್ರೆ, ಈಗ ನಾನು 7th ಅಲ್ಲಿ ಇದ್ದೇನೆ, ನಾನು 7th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದೇನೆ. ನನಗೆ ಎಲ್ಲ ಸಬ್ಜೆಕ್ಟ್ 6 ಸಬ್ಜೆಕ್ಟ್ ಅಲ್ಲಿ 25 ಮಾರ್ಕ್ಸ್. ಮತ್ತೆ ಟೀಚರ್ಸ್ ನವರೆಲ್ಲರೂ ಡಿಸ್ಕಸ್ ಮಾಡಿದ್ರು, 30 ಮಾರ್ಕ್ ಕೊಟ್ಟು ಪಾಸ್ ಮಾಡುವಂತ. ಪಾಸ್ ಮಾಡಿದ್ರು. ನಾನು 8ಗೆ ಹೋದೆ. 8ಗೆ ಹೋದ ಮೇಲೆ, 8th ಸ್ಟ್ಯಾಂಡರ್ಡ್ಗೆ ಹೋದ ಮೇಲೆ ನನ್ನ ವಿಚಾರ ಹೇಗೆ ಅಂದ್ರೆ, ನಾನು ಐ ಆಮ್ ಫಿಟ್ ಟು ಬಿ ಇನ್ 8th ಸ್ಟ್ಯಾಂಡರ್ಡ್. ಆಕ್ಚುಲಿ ನಾನು ಫಿಟ್ ಅಲ್ಲ, ನಾನು 7th ಅಲ್ಲಿ ಇರ್ಬೇಕಿತ್ತು. ಈಗ ನಮಗೆ ಯಾಕೆ ಈ ರೀತಿಯ ಯೋಚನೆ ಬರ್ತದೆ? ನಾವು ಅಹಂಭಾವದಲ್ಲಿದ್ದೇವೆ ಪ್ರಭುಜಿ, ಅದಕ್ಕೆ ಈ ತರ ಅಹಂಭಾವದಲ್ಲಿದ್ದೇವೆ. ನಾನೇ, ಆ ಭಾವನೆ ನಮ್ದು ಆ ತರ ಇದೆ, ಅಹಂಭಾವ. ಎಸ್, ಹರೇ ಕೃಷ್ಣ. ಹಾಗಾಗಿ ಇಲ್ಲಿ ನಾವು ಪಾಂಡಿಗೆ ಹೋಗುವ. ಭಗವಂತನ ಅನುಗ್ರಹದಿಂದ ನಮ್ಗೆ ನಾವು ಇಷ್ಟೆಲ್ಲ ಮಾಡ್ತಾ ಇದ್ದೇವೆ, ಆದ್ರೆ ನಮ್ಗೆ ಈ ಯೋಚನೆ ಬರುವುದಿಲ್ಲ. ನಾ ಎಣಿಸುವಂತದ್ದು, ಪ್ರಭುಪಾದ ಹೇಳುವಂತದ್ದು, ಒಮ್ಮೆ ಅದಕ್ಕೊಂದು ಸಣ್ಣದ ಎಕ್ಸಾಂಪಲ್ ಹೇಳ್ತೇನೆ. ಈ ಕಾನಿಷ್ಮಾರಿ ಸೆನ್ಸಸ್, ಕಾನಿಷ್ಮಾರಿ ಮಾಡ್ತಾ ಹೋಗುವಂತ ಇಡೀ ಭಾರತಕ್ಕೆ. ಎಂತ ಅಂದ್ರೆ, ನೀನು ಪ್ರಧಾನಮಂತ್ರಿಗೆ ಪಟ್ಟ ಬೇಕಾ? ನಿಮ್ಗೆ ಪ್ರಧಾನಮಂತ್ರಿ ಪಟ್ಟ ನಿಮ್ಗೆ ಬೇಕಾದ? ಡು ಯು ವಾಂಟ್ ಟು ಬಿಕಮ್ ಪ್ರೈಮ್ ಮಿನಿಸ್ಟರ್? ಈಗ 130 ಕೋಟಿ ಪಾಪ್ಯುಲೇಷನ್, ಎಲ್ಲರೂ ಹೇಳುವಂತದ್ದು ಎಸ್, ನಾನು ರೆಡಿ ಇದ್ದೇನೆ ಅಂತ. ಪ್ರಭುಪಾದ ಹೇಳುವಂತದ್ದು, ಇವೊಂದು ಈಸ್ ಫೂಲ್ ನಂಬರ್ 1,
even though he is a rascal, but still thinks he is fit to be prime minister. ಹಾಗೆ ನಾವು ಕೂಡ ಈಗ ಭಕ್ತಿ ಪಂಥದಲ್ಲಿ ಇದ್ದೇವೆ. ನಮ್ಗೆ ಈ ಭಕ್ತಿ ಸಿಕ್ಕಿದ್ದು ಭಗವಂತ ಅನುಗ್ರಹದಿಂದ, ಆದ್ರೆ ನಮ್ಮ ವಿಚಾರ ಬೇರೆ ರೀತಿ ಇರ್ತದೆ. ಭಕ್ತಿಗೆ ಬಂದ ಮೇಲೆ ಕೂಡ ಈ ರೀತಿ ಇರ್ತದೆ. ನಾನು ಈ ಪೊಸಿಷನ್ಗೆ ಅರ್ಹನಲ್ಲ. ನನಗೆ ಭಗವಂತ ಈಗ ಅಟ್ಲೀಸ್ಟ್ ಭಕ್ತಿಯಲ್ಲಿ ನನಗೆ ಈಗ ಸ್ವಲ್ಪ ತಿಳುವಳಿಕೆ ಬಂದಿದೆ, ಆದ್ರೆ ನಾನು ಇದಕ್ಕೆ ಅರ್ಹನಲ್ಲ. ಭಗವಂತ ನಿನ್ನ ಅನುಗ್ರಹದಿಂದ ನನಗೆ ಇದು ಸಿಕ್ಕಿದೆ, ಈ ವಿಚಾರ ನನಗೆ ಬರುವುದಿಲ್ಲ. ಈಗ ನನ್ನ ಪ್ರಶ್ನೆ ಎಂತ ಅಂದ್ರೆ, ಕೆಲವರಿಗೆ ಇದು ಬರ್ತದೆ, ಕೆಲವರಿಗೆ ಈ ವಿಚಾರ ಬರ್ತದೆ. ಅದು ಯಾಕೆ ಅವರಿಗೆ ಬರ್ತದೆ, ನಮಗೆ ಬರುವುದಿಲ್ಲ? ಎಸ್, ತಿಳಿತಾ? ಯಾಕೆ ಅವರಿಗೆ ಬರ್ತದೆ, ನಮಗೆ ಬರುವುದಿಲ್ಲ? ಈಗ ಪ್ಯೂರ್ ಡ್ಯೂಟೀಸ್ಗೆ ಇದು ತಿಳಿತದೆ. ಎಸ್, ಎಲ್ಲವಾಗುವಂಥದ್ದು ಭಗವಂತನ ಅನುಗ್ರಹದಿಂದ. ಇದಕ್ಕೆ ನಿಮಗೊಂದು ಎಕ್ಸಾಂಪಲ್ ಹೇಳ್ತೇನೆ. ಪ್ರಭುಪಾದ ಅಮೆರಿಕಕ್ಕೆ ಹೋದ್ರು. ಅಮೆರಿಕ ಹೋಗುವಾಗ ಭಾಗವತ ಪುಸ್ತಕ ಇಟ್ಕೊಂಡು ಹೋದ್ರು. ಪ್ರಭುಪಾದ ಶಿಷ್ಯರು ಹೇಳಿದ್ರು, ಯು ಕೇಮ್ ಟು ಅಮೆರಿಕಾ ಅಂಡ್ ಯು ಪ್ರೀಚ್ ಭಾಗವತಂ. ಪ್ರಭುಪಾದ ಹೇಳಿದ್ರು, ಭಾಗವತಂ ಬ್ರಾಟ್ ಮೀ, ಐ ಡಿಂಟ್ ಬ್ರಿಂಗ್ ಭಾಗವತಂ. ಭಾಗವತಂ ಮೀನ್ಸ್ ಕೃಷ್ಣ. ನೋಡಿ, ವಿಚಾರ ಮಾಡಿ. ಪ್ರಭುಪಾದ ಭಾಗವತಂ ಅಂದ್ರೆ ಭಾಗವತಂ ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ. ಕೃಷ್ಣನನ್ನು ತಂದದ್ದು, ನಾನು ಭಾಗವತವನ್ನು ತಂದದಲ್ಲ. ತುಂಬಾ ವ್ಯತ್ಯಾಸ ಉಂಟು. ಹಾಗೆ ಶುದ್ಧ ಭಕ್ತರಿಗೆ ಇದು ನೆನಪಿರ್ತದೆ. ಯಾವುದು? ಎಲ್ಲವೂ ಆಗುವಂಥದ್ದು ಭಗವಂತನ ಅನುಗ್ರಹದಿಂದ. ಈಗ ನಾನು ಮಾಯಾಪುರಿಗೆ ಎಲ್ಲಿಯಾದ್ರೂ ನಾನು ಸೀನಿಯರ್ ಡ್ಯೂಟೀಸ್ ಮೀಟ್ ಆಗುವಾಗ ಅವ್ರು ಹೇಳುವಂಥದ್ದು, ನಾನು ಭೇಟಿಯಾದ ಕೂಡಲೇ ಎಸ್ ಪ್ರಭುಜಿ, ಎಸ್ ಮಹಾರಾಜ್, ಇಲ್ಲದೆ ಎಂಥದ್ದು, ಯು ಹ್ಯಾವ್ ಡನ್ ಸೋ ಮಚ್. ಆ ರೀತಿ ನಾವು ಹೇಳುವಾಗ, ಬೈ ಗ್ರೇಸ್ ಆಫ್ ದಿ ಲಾರ್ಡ್ ಐ ಆಮ್ ಏಬಲ್ ಟು ಡೂ ಸಮಥಿಂಗ್. ಮಾತು ಇಮಿಡಿಯೇಟ್ ಬರುವುದೇ ಅವರ ಬಾಯಲ್ಲಿ, ಬೈ ಗ್ರೇಸ್ ಆಫ್ ದಿ ಲಾರ್ಡ್. ಭಗವಂತ ಅನುಗ್ರಹದಿಂದ ಸ್ವಲ್ಪ ಮಾಡಲಿಕ್ಕೆ ಆಗಿದೆ, ನಮಗೆ ಅದು ಬರುವುದಿಲ್ಲ. ಈಗ ಯಾಕೆ ನಮಗೆ ಬರುವುದಿಲ್ಲ? ಎಸ್, ಮಧುಮೈ ಕೃಷ್ಣಕಾಂತ ದೇವಿದಾಸ್ ಹೇಳ್ತೀರಾ? ಪ್ರಭುಜಿ, ನಮ್ಮಲ್ಲಿ ಅನರ್ಥ ಇನ್ನೂ ಹೋಗ್ಲಿಲ್ಲ ಪ್ರಭುಜಿ, ಇನ್ನು ಒಳಗ್ ತುಂಬ್ಕೊಬಿಟ್ಟಿದೆ, ಅದಕ್ಕೆ ಹಾಗಾಗ್ತಾ ಇದೆ. ಬೇರೆಯವರು ಎಸ್ ಹರೇ ಕೃಷ್ಣ ಯಾರಾದ್ರೂ ಹೇಳ್ಬೋದು, ಯಾಕೆ ನಮ್ಗೆ ಆ ರೀತಿ? ಭಗವಂತನ ಅನುಗ್ರಹ ನಮ್ಗೆ ಇಲ್ಲ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ, ನಾವ್ ಯಾವಾಗ್ಲೂ ಮಟೀರಿಯಲ್ ವರ್ಲ್ಡ್ ಅಲ್ಲಿ ಇರೋದ್ರಿಂದ ನಮ್ಗ ಸಡನ್ ಆತರ ಕೃಷ್ಣನ ಪ್ರಜ್ಞೆ ಬರೋದ್ ಸ್ವಲ್ಪ ಕಷ್ಟನೇ ಪ್ರಭುಜಿ. ಭಕ್ತಿ ಅಂದ್ರೆ ಏನಂತೇಳಿ ಗೊತ್ತಿಲ್ಲ ನಮ್ಗೆ. ಪೂರ್ವ ಜನ್ಮದ ಸುಕೃತ ಇದ್ರೆ ಮಾತ್ರ ನಾವು ಆಧ್ಯಾತ್ಮಿಕದಲ್ಲಿ ಮುಂದೆ ಹೋಗ್ತೀವಿ. ಅದಕ್ಕೆ ಮುಂದೆ ಹೋಗೋದಕ್ಕೆ ಗುರುಗಳು ಇದು ಭಗವಂತನ ಅನುಗ್ರಹ ಬೇಕು. ಮುಂದೆ ಅದು ಆಧ್ಯಾತ್ಮಿಕದಲ್ಲಿ ಬಂದ ಮೇಲೆ ಗುರುಗಳ ಅನುಗ್ರಹನೂ ಬೇಕಾಗ್ತದೆ. ಆವಾಗ ನಾವು ಪ್ರಗತಿ ಹೊಂದಬಹುದು, ಇಲ್ಲ ಅಂದ್ರೆ ಸಾಧ್ಯ ಇಲ್ಲ ಪ್ರಭುಜಿ. ಧನ್ಯವಾದ. ಎಸ್ ಹರೇ ಕೃಷ್ಣ. ಈಗ ನಮ್ಮ ವಿಷಯ ಈಗ ಹಾಗೆ ಈಗ ತುಂಬಾ ವ್ಯತ್ಯಾಸ ಉಂಟು. ತುಂಬಾ ವ್ಯತ್ಯಾಸ ಅಂದ್ರೆ ಭಗವಂತನ ಅನುಗ್ರಹವನ್ನೇ ಡಿಪೆಂಡ್ ಆಗಿರುವಂಥದ್ದು. ಇದು ಯಾರು? ದಿಸ್ ಇಸ್ ಎ ಡಿವೋಟಿ ಹೂ ಇಸ್ ಅಡ್ವಾನ್ಸ್ ಡಿವೋಟಿ, is totally depend on Krishna's mercy, Lord's grace. ಈಗ ನಾವೀಗ ಕೃಷ್ಣ ಭಕ್ತಿಗೆ ಬಂದಿದ್ದೇವೆ. ಕೃಷ್ಣ ಭಕ್ತಿಯಲ್ಲಿ ಎಂತಾದ್ರು ನಾವು ಮಾಡ್ತಾ ಇದ್ದೇವೆ, ಇದು ಭಗವಂತನ ಅನುಗ್ರಹದಿಂದ. ಭಗವಂತನ ಅನುಗ್ರಹದಿಂದ ಭಗವಂತ ಅನುಗ್ರಹ ಕೊಟ್ಟಿದ್ದೇನೆ, ಹಾಗೆ ಸೇವೆ ಮಾಡ್ಲಿಕ್ಕೆ ಆಗ್ತದೆ. ಭಗವಂತನ ಅನುಗ್ರಹ ಇಲ್ಲದ ಸೇವೆ ಮಾಡ್ಲಿಕ್ಕೆ ಕೂಡ ಆಗುದಿಲ್ಲ. ಒಳ್ಳೆ ಸಾಧನೆ ಮಾಡ್ಲಿಕ್ಕೆ ಆಗ್ತದೆ, ಸೇವೆ ಮಾಡ್ಲಿಕ್ಕೆ ಆಗ್ತದೆ, ಒಳ್ಳೆ ಸಂಘ ಮಾಡ್ಲಿಕ್ಕೆ ಆಗ್ತದೆ. ಇದೆಲ್ಲ ಭಗವಂತನ ಅನುಗ್ರಹ. ಪ್ರಭುಪಾದ ಹೇಳುವಂಥದ್ದು,
ಚೈತನ್ಯ ಮಹಾಪ್ರಭು ಬಂದದ್ದು ಅದಕ್ಕೆ ಅನುಗ್ರಹ ಕೊಡ್ಲಿಕ್ಕೆ. ನಮೋ ಮಹಾವದನ್ಯಾಯ ಕೃಷ್ಣ ಪ್ರೇಮ ಪ್ರದಾಯತೆ ಕೃಷ್ಣಾಯ ಕೃಷ್ಣ ಚೈತನ್ಯ ನಾಮೇ ಗೌರ್ದಿಸೆ ನಮೋ. ರೂಪ ಗೋಸ್ವಾಮಿ ಹೇಳುವಂಥದ್ದು ತುಂಬಾ ಮ್ಯಾಗ್ನಾನಿಮಸ್ ಚೈತನ್ಯ ಮಹಾಪ್ರಭು, ಎಲ್ಲರಿಗೂ ಕೊಡುವಂಥದ್ದು ಕೃಷ್ಣ ಪ್ರೇಮ. ಪ್ರೇಮ ಕುಮಾರ್ಥ ಮಹಾ ಇಲ್ಲಿ ಹೇಳುವಂಥದ್ದು ಪ್ರೇಮ ಇಸ್ ಹೈಯೆಸ್ಟ್. ಆ ಪ್ರೇಮವನ್ನು ಚೈತನ್ಯ ಮಹಾಪ್ರಭು ಕೊಡ್ಲಿಕ್ಕೆ ಬಂದಿದ್ದಾನೆ. ಕ್ವಾಲಿಫೈಡ್ ಅನ್ಕ್ವಾಲಿಫೈಡ್ ಯಾರನ್ನು ಲೆಕ್ಕಿಸದೆ ಮಾಸ್ ಡಿಸ್ಟ್ರಿಬ್ಯೂಟ್ ಮಾಡ್ಲಿಕ್ಕೆ ಬಂದಿದ್ದಾರೆ ಚೈತನ್ಯ ಮಹಾಪ್ರಭು. ನಿಜವಾಗಿ ನೋಡುವುದಾದ್ರೆ ನಮ್ಗೆ ಅರ್ಹತೆನೇ ಇಲ್ಲ. ಕೃಷ್ಣ ಪ್ರೇಮದ ಬಗ್ಗೆ ನಮ್ಗೆ ಮಾತಾಡ್ಲಿಕ್ಕೆ ಅರ್ಹತೆ ಇಲ್ಲ, ಅದರ ಬಗ್ಗೆ ಓದ್ಲಿಕ್ಕೆ ಅರ್ಹತೆ ಇಲ್ಲ, ಯಾವುದಕ್ಕೂ ಅರ್ಹತೆ ಇಲ್ಲ. ಆದ್ರೆ ನಮ್ಗೆಲ್ಲ ಸಿಗ್ತಾ ಉಂಟು. ಯಾಕೆ ಸಿಗ್ತಾ ಉಂಟು? ಅನುಗ್ರಹ, ಭಗವದ್ ಅನುಗ್ರಹ, ಭಗವದ್ ಅನುಗ್ರಹ. ನಿತ್ಯಾನಂದ ಪ್ರಭು ಮಾರ್ಕೆಟ್ ಪ್ಲೇಸ್ ಓಪನ್ ಮಾಡುವಂಥದ್ದು ಸುರಭಿ ಕುಂಜಲ್ಲಿ. সুরভি কুঞ্জেতে নামের হাটে খুলেছে খুদ নিতাই বড় সুখের খবর গায়, বড় সুখের খবর গায়। শ্রদ্ধা মূল্যে শুদ্ধা নাম হাতেতে বিকায়। ಶುದ್ಧ ನಾಮ ಕೊಡ್ತಾ ಇದ್ದಾರೆ. ಯಾರಿಗೆಲ್ಲ ಶ್ರದ್ಧಾ ಉಂಟು, ಶ್ರದ್ಧಾ ಮೂಲ್ಯ ಶುದ್ಧ ನಾಮ ಹತ್ತಿದೆ ಬಿಕಾಯಿ ಮಾಡ್ತಾ ಇದ್ದಾರೆ. ಸ್ವಲ್ಪ ನಿಮ್ಗೆ ನಂಬಿಕೆ ಇದ್ರೆ ನಿಮ್ಗೆ ಸಿಗ್ತದೆ ಕೃಷ್ಣ ಪ್ರೇಮ. ಪ್ರಭುಪಾದ ಹೇಳುವಂಥದ್ದು, ಚೈತನ್ಯ ಮಹಾಪ್ರಭು ಬರುವ ಮುಂಚೆ ಈ ಹರೇ ಕೃಷ್ಣ ಮಂತ್ರ ಅಂದ್ರೆ ಎಲ್ಲರೂ ಹೇಳ್ತಾ ಇರ್ಲಿಲ್ಲಂತೆ. ಯಾರು ಹೇಳ್ತಾ ಇದ್ರು? ಅವ ಬ್ರಾಹ್ಮಣ ಫ್ಯಾಮಿಲಿ ಹುಟ್ಟಿರ್ಬೇಕು, ಫಸ್ಟ್ ಕ್ಯಾಟಗರಿ. ಮತ್ತೆ ಅದರಲ್ಲಿ ಹುಟ್ಟಿದವರು ಕೂಡ ಎಲ್ಲರಿಗೂ ಹೇಳಲಿಕ್ಕಿಲ್ಲ. ತುಂಬಾ ಎಲ್ಲ ತೀರ್ಥಯಾತ್ರೆಗೆ ಹೋಗಿರ್ಬೇಕು, ತುಂಬಾ ತಪಸ್ಸು ಮಾಡಿರ್ಬೇಕು ಅಂತವ ಹರೇ ಕೃಷ್ಣ ಮಂತ್ರ ಹೇಳ್ತಾ ಇದ್ದಾರೆ. ತುಂಬಾ ರೇರ್. ಚೈತನ್ಯ ಮಹಾಪ್ರಭು ಎಂತ ಮಾಡಿದ್ರು? ಎಲ್ಲರಿಗೂ ಕೊಡ್ರು. ಯಾವುದು ಕ್ವಾಲಿಫಿಕೇಶನ್ ನೋಡಲಿಲ್ಲ, ಯಾವುದು ನೋಡಲಿಲ್ಲ, ಎಲ್ಲರಿಗೂ. ಎಲ್ಲರಿಗೂ ಕೊಟ್ಟರು. ಇದು ಚೈತನ್ಯ ಮಹಾಪ್ರಭುದು ಮರ್ಸಿ. ನೋಡಿ ಒಂದು ನಿಮಿಷ. ಎಸ್, ಜಾತಿ ಧನ ವಿದ್ಯಾ ಬಲ ನ ಕೋರೆ ಅಪೇಕ್ಷಾ. ಯಾವುದೇ ಜಾತಿ ನೋಡ್ಲಿಲ್ಲ, ಅವನ ಧನ ನೋಡ್ಲಿಲ್ಲ, ಅವನ ವಿದ್ಯೆ ನೋಡ್ಲಿಲ್ಲ, ಯಾವ್ದು ನೋಡ್ಲಿಲ್ಲ, ಯಾವ್ದು ನೋಡ್ಲಿಲ್ಲ. ಹಾಗಾಗಿ ಇದು ಅವರ ಅನುಗ್ರಹ. ಹೇಗೆಂದ್ರೆ ಈಗ ಕಲಿಯುಗ ಆದ್ಮೇಲೆ ಸತ್ಯಯುಗ, ಮತ್ತೆ ನೆಕ್ಸ್ಟ್ ತ್ರೇತಾಯುಗ, ಮತ್ತೆ ದ್ವಾಪರಯುಗ, ಮತ್ತೆ ಕಲಿಯುಗ. ನೆಕ್ಸ್ಟ್ ದ್ವಾಪರಯುಗದಲ್ಲಿ ಕೃಷ್ಣನ ವೃಂದಾವನ ಲೀಲೆ ಇಲ್ಲ ಅಂತೆ. ಇದು ಸನಾತನ ಗೋಸ್ವಾಮಿ ಹೇಳುವಂಥದ್ದು. ಕೃಷ್ಣ ಸಂದರ್ಭದಲ್ಲಿ ಕೃಷ್ಣನ ದ್ವಾರಕ ಮಥುರ ಲೀಲೆ ಉಂಟು, ವೃಂದಾವನ ಲೀಲೆ ಇಲ್ಲ. ಅದರ ನೆಕ್ಸ್ಟ್ ಬರುವಂತದ್ದು ಕಲಿಯುಗ. ಕಲಿಯುಗದಲ್ಲಿ ಚೈತನ್ಯ ಮಹಾಪ್ರಭು ಬರುವುದಿಲ್ಲ. ಕೃಷ್ಣನ ವೃಂದಾವನ ಲೀಲೆ ಇಲ್ಲ ಅಲ್ಲಿ. ಹಾಗಾಗಿ ಚೈತನ್ಯ ಮಹಾಪ್ರಭು ಬರುವಂತದ್ದು ತುಂಬಾ ರೇರ್. ಈಗ ಬಂದಿದ್ದಾರೆ, ನಮ್ಮ ತುಂಬಾ ಭಾಗ್ಯ. ಜಸ್ಟ್ 500 ವರ್ಷ ಹಿಂದೆ ಬಂದಿದ್ದಾರೆ. ನಾವು ಎಷ್ಟು ಪುಣ್ಯವಂತರು, ತುಂಬಾ ಪುಣ್ಯವಂತರು.
ತುಂಬಾ ಅಂದ್ರೆ ತುಂಬಾ. ಹಾಗಾಗಿ ಚೈತನ್ಯ ಮಹಾಪ್ರಭು ಅನುಗ್ರಹ ಹೇಗುಂಟಂದ್ರೆ ಫ್ಲೋ ಆಗ್ತಾ ಉಂಟು, ಮರ್ಸಿ ಫ್ಲೋ ಆಗ್ತಾ ಉಂಟು. ನಾವೀಗ ಅದರ ಸದುಪಯೋಗ ಪಡಿಬೇಕು. ಹೇಗಂದ್ರೆ ಪ್ರಭುಪಾದ ಹೇಳುವಂಥದ್ದು, ಆಫ್ರಿಕಾ ಈಸ್ ದ ರಿಚೆಸ್ಟ್ ಕಂಟ್ರಿ ಅಂತೆ, ರಿಚೆಸ್ಟ್ ಕಾಂಟಿನೆಂಟ್ ಆಫ್ರಿಕಾ. ಈಗ ಅಮೇರಿಕಾ, ಏಷ್ಯಾ ಮತ್ತೆ ಯುರೋಪ್ ಇದೆಲ್ಲ ಕಾಂಟಿನೆಂಟ್. ಆಸ್ಟ್ರೇಲಿಯಾ, ಆಕ್ಚುಲಿ ಆಫ್ರಿಕಾ ರಿಚೆಸ್ಟ್ ಅಂತ. ಬಟ್ ಆಫ್ರಿಕನ್ಸ್ ಡೋಂಟ್ ನೋ ದಟ್ ದೇ ಆರ್ ರಿಚ್. ಆಫ್ರಿಕನ್ಸ್ ಗೊತ್ತಿಲ್ಲ. ಅದೇ ರೀತಿ ಚೈತನ್ಯ ಮಹಾಪ್ರಭು ಈ ಮರ್ಸಿಯನ್ನು ಕೊಡ್ತಾ ಇದ್ದಾರೆ ಅನ್ಲಿಮಿಟೆಡ್. ನಮ್ಗೆ ಅದರ ವ್ಯಾಲ್ಯೂ ಗೊತ್ತಿಲ್ಲ. ವ್ಯಾಲ್ಯೂ ಗೊತ್ತಿದ್ರೆ ನಾವು ಅದನ್ನೇ ಇಮಿಡಿಯೇಟ್ ಆಗಿ ಹಿಡಿತೇವೆ ನಮ್ಮ ಪಾಕೆಟಲ್ಲಿ. ನಾವು ಈಗ ಪಾಕೆಟಲ್ಲೇ ಹಾಕ್ತಾ ಇಲ್ಲ, ಯಾಕಂದ್ರೆ ನಮ್ಗೆ ಗೊತ್ತಿಲ್ಲ. ಈಸ್ ಗಿವಿಂಗ್. ಪ್ರಭುಪಾದ ಹೇಳುವಂಥದ್ದು, ಪ್ರಭುಪಾದ ಅಂತ ಹೇಳುವಂಥದ್ದು, ಇಟ್ಸ್ ಅ ಮರ್ಸಿ ಆಫ್ ಚೈತನ್ಯ ಮಹಾಪ್ರಭು. I could go to West. Actually, everything is done by him only. Prabhupada, actually, everything is done by him only. Prabhupada ಅಮೆರಿಕದಲ್ಲಿ ಇರುವಾಗ ಫಸ್ಟಿಗೆ ಪ್ರೀಚಿಂಗ್ ಸ್ಟಾರ್ಟ್ ಮಾಡ್ತಾರೆ ಒಳಗೆ. ಪ್ರೀಚಿಂಗ್ ಸ್ಟಾರ್ಟ್ ಮಾಡಿದ ಮೇಲೆ ಅವರು ಹೇಳ್ತಾರೆ, ಎಸ್ ನೌ ಯು ಗೋ ಔಟ್ ಆ್ಯಂಡ್ ಡೂ ಸಂಕೀರ್ತನ. ಆ ಸಂಕೀರ್ತನ ಸ್ಟಾರ್ಟ್ ಮಾಡಿದ ಮೇಲೆ ಇಮಿಡಿಯೇಟ್ ಆಗಿ ರ್ಯಾಪಿಡ್ ಪ್ರಚಾರ ಆಗ್ತದೆ. ಯಾಕೆಂದ್ರೆ ಅಲ್ಲಿ ಪ್ರಭುಪಾದ ಹೇಳ್ತಾರೆ, ದಿಸ್ ಮೂವ್ಮೆಂಟ್ ಇಸ್ ಚೈತನ್ಯ ಮಹಾಪ್ರಭುಸ್ ಮೂವ್ಮೆಂಟ್. ಹಿ ಹ್ಯಾಸ್ ಕಮ್ ಹಿಯರ್ ಟು ಅಮೇರಿಕಾ ಅಂಡ್ ಹಿ ವಿಲ್ ಶವರ್ ಮರ್ಸಿ. ಚೈತನ್ಯ ಬಂದಿದ್ದಾರೆ ಇಲ್ಲಿಗೆ, ಈಗ ಅವರು ಕೃಪೆಯನ್ನು ಹರಡಿಸ್ತಾರೆ, ಎಲ್ಲರಿಗೂ ಕೊಡ್ತಾರೆ. ಹಾಗಾಗಿ ನಮಗೆ ಒಳ್ಳೆ ಒಂದು ಆಪರ್ಚುನಿಟಿ ಇದು. ತುಂಬಾ ಎಂತ ಹೇಳುವುದು, ತುಂಬಾ ರ್ಯಾರ್ ಸಿಗುವಂಥದ್ದು ಇಂಥ ಆಪರ್ಚುನಿಟಿ. ಸರಿಯಾದ ಸಂಪ್ರದಾಯದಿಂದ, ಸರಿಯಾದ ಗುರು ಪರಂಪರೆಯಿಂದ, ಸರಿಯಾದ ಬೋನಫೈಡ್ ಆಚಾರ್ಯ ಪ್ರಭುಪಾದ್ ಮತ್ತೆ ಚೈತನ್ಯ ಮಹಾಪ್ರಭುದು ಎಲ್ಲ. ಮತ್ತೆ ಇನ್ನೊಂದು ವಿಷಯ ಎಂತಂದ್ರೆ, ನಾವು ಬ್ರಹ್ಮ ಮಧ್ವ ಗೌಡಿಯ ಸಂಪ್ರದಾಯ ಸೇರಿದ್ದೇವೆ. ಗೌಡಿ ಅಂದ್ರೆ ರಾಧಾರಾಣಿ. ಚೈತನ್ಯ ಮಹಾಪ್ರಭು ಇಸ್ ನನ್ ಅದರ್ ದನ್ ಕೃಷ್ಣ ಇನ್ ದ ಮೂಡ್ ಆಫ್ ರಾಧಾರಾಣಿ. ಹಾಗಾಗಿ ನಾವು ಎಷ್ಟು ಭಾಗ್ಯವಂತರು, ತುಂಬಾ ಭಾಗ್ಯವಂತರು, ತುಂಬಾ ಅದೃಷ್ಟವಂತರು. ಈಗ ನಾವು ನಮಗೆ ಗೊತ್ತಾಗ್ಬೇಕು, ಎಸ್ ದಿಸ್ ಈಸ್ ವಾಟ್ ಐ ವಾಂಟೆಡ್. ಹಾಗಾಗಿ ಆದ್ರೆ ನಮ್ಮ ಮನಸ್ಥಿತಿ ಯಾವಾಗಲೂ ಹೇಗಿರ್ಬೇಕಂದ್ರೆ, ನಾನು ಅರ್ಹರಲ್ಲ, ನಾನು ಅರ್ಹನಲ್ಲ. ಹುಡುಗಿ ಆದ್ರೆ ಅರ್ಹರಲ್ಲ, ಹುಡುಗ ಆದ್ರೆ ಅರ್ಹನಲ್ಲ. ನಾನೀಗ ಭಕ್ತಿಗೆ ಬಂದಿದ್ದೇನೆ, ನಂದು ಭಕ್ತಿ ಶಾಸ್ತ್ರಿ ಆಗಿದೆ, ನನಗೆ ಅರ್ಹತೆ ಉಂಟಾ? ಇಲ್ಲ. ನಾನು 3 ವರ್ಷದಿಂದ ಕ್ಲಾಸ್ ಕೇಳ್ತಾ ಇದ್ದೇನೆ, ಇದು ಹೇಗೆ ಆಯ್ತು? ಕೊರೋನಾ ಹೇಗೆ ಬಂತು? ಕೊರೋನಾ ಹಾಳು ಅಂತ ಹೇಳ್ತಾರೆ. ಇಲ್ಲ, ನಮ್ಗೆ ಇದು ಬ್ಲೆಸ್ಸಿಂಗ್ ಆಯ್ತು. ಇದೆಲ್ಲ ಭಗವಂತನ ಅನುಗ್ರಹ. ಈ ರೀತಿ ವಿಚಾರ ಮಾಡ್ಬೇಕು ನಾವು. ಭಗವಂತನ ಅನುಗ್ರಹದಿಂದ ಮಾತ್ರ ನಮ್ಗೆ ನಾವೀಗ ನಾವು ಭಕ್ತಿಯಲ್ಲಿ ಇರ್ಲಿಕ್ಕೆ ಆಗ್ತದೆ, ಭಕ್ತಿಯಲ್ಲಿ ಸ್ವಲ್ಪ ಸೇವೆ ಮಾಡ್ಲಿಕ್ಕೆ ಆಗ್ತದೆ, ನಮ್ಗೆ ಒಳ್ಳೆ ಸಾಧನೆ ಮಾಡ್ಲಿಕ್ಕೆ ಆಗ್ತದೆ. ಎಲ್ಲವೂ ಭಗವಂತನ ಅನುಗ್ರಹ. As soon as he takes away the anugraha, we will be dead. ಭಗವಂತ ಅನುಗ್ರಹವನ್ನು ತೆಗೆದ ಕೂಡಲೇ ನಾವು ಸತ್ತ ಹಾಗೆ, ಏನು ಬಲ ಇರುವುದಿಲ್ಲ ನಮ್ಮಲ್ಲಿ. ಈಗ ನಾನು ಇಲ್ಲಿ ಇದು ವ್ಯಾಸಾಸನ, ಭಾಗವತ ಕ್ಲಾಸ್ ಅಂದ್ರೆ ಕೂತ್ಕೊಂಡು ವ್ಯಾಸಾಸನ. ಈಗ ವ್ಯಾಸನ ಕೂತ್ಕೊಂಡು ನಾನು ಇಲ್ಲಿ ಎಂತ ಸ್ವಲ್ಪ ಹೇಳ್ತಾ ಇದ್ದೆ, ಇದು ಅನುಗ್ರಹದಿಂದ. ನಾನು ಗಲ್ಫಿಗೆ ಹೋದೆ ಅನುಗ್ರಹದಿಂದ. ಏನು ಮಾಡ್ಲಿಕ್ಕೆ ಆಗುದಿಲ್ಲ.
ಅನುಗ್ರಹ ಇಲ್ಲದೆ ಏನು ಮಾಡ್ಲಿಕ್ಕೆ ಆಗುವುದಿಲ್ಲ. ಭಗವಂತನ ಅನುಗ್ರಹದಿಂದ ನಾವು ಸ್ವಲ್ಪ ಭಕ್ತಿ ಮಾಡ್ಲಿಕ್ಕೆ ಆಗ್ತದೆ. ಇದು ವಿಚಾರ ನಮಗೆ ಬರಬೇಕು. ನಾವು ದೂರುದಲ್ಲ ಭಗವಂತನಿಗೆ, ನನಗೆ ಎಂತ ಮಾಡಿದ್ದಾನೆ ಭಗವಂತ, ಎಷ್ಟು ವರ್ಷದಿಂದ ನಾನು ಕಷ್ಟ ಪಡ್ತಾ ಇದ್ದೇನೆ, ನಾನು ಜೀವನ ಪೂರ್ತಿ ಕೂಗಿದೆ. ಸಮಥಿಂಗ್ ಈಸ್ ಬೆಟರ್ ದನ್ ನಥಿಂಗ್. ಅಟ್ಲೀಸ್ಟ್ ಈಗಾದ್ರೂ ಸಾಯುವ ಸಮಯದಲ್ಲಿ ನಮಗೆ ಸಿಕ್ತಲ್ಲ, ಯು ಶುಡ್ ಬಿ ಹ್ಯಾಪಿ. ನಮಗೆ ಖುಷಿ ಆಗ್ಬೇಕು. ಹೇಗೆ ಅಂದ್ರೆ, ಒಬ್ಬನಿಗೆ ತುಂಬಾ ಹಸಿವಾಗ್ತಾ ಇತ್ತು, ಬೇಡ್ತಾ ಇದ್ದ, ಭಿಕ್ಷೆ ಬೇಡ್ತಾ ಇದ್ದ. ಕಾಡಿ ನನ್ಗೆ ಕಾಡಿ ಕೊಡಿ ಅಂತ, ತಿನ್ನಕ್ಕೆ ಕಾಡಿ ಕಾಡಿ ಕೊಡಿ ಅಂತ ಭಿಕ್ಷೆ ಬೇಡ್ತಾ ಇದ್ದ. ಅವನಿಗೆ ಖಾಲಿ ರೈಸ್ ಕೊಡ್ತಾರೆ. ರೈಸ್ ಬಂದ ಮೇಲೆ ನನಗೆ ರೈಸ್ ಅಲ್ಲ, ನನಗೆ ಎಲ್ಲ ವೆರೈಟೀಸ್ ಬೇಕು. ನಮ್ಮ ಮೂರ್ಖತನ. ಭಿಕ್ಷುಕನಿಗೆ ಅದು ರೈಸ್ ಆದ್ರೂ ಅವನಿಗೆ ಸಿಕ್ಕಿದ್ದು ಪಂಚಾಮೃತ, ಅದನ್ನು ಸ್ವೀಕಾರ ಮಾಡಬೇಕು. ಅದೇ ರೀತಿ ನಾವು ಕೂಡ ಭಗವಂತನ ಅನುಗ್ರಹದಿಂದ ನಮ್ಗೆ ಇಷ್ಟು ಸಿಕ್ಕಿದೆ, ಆದ್ರೆ ವಿ ಆರ್ ನಾಟ್ ಸ್ಯಾಟಿಸ್ಫೈಡ್. ವಿ ಆರ್ ಥಿಂಕಿಂಗ್, ನಾವೆಂತ ಯೋಚನೆ ಮಾಡುವಂಥದ್ದು, ನಾನು ಇದಕ್ಕಿಂತ ಜಾಸ್ತಿ ನನಗೆ ಸಿಗ್ಬೇಕಿತ್ತು. ಇಲ್ಲ ಸರ್, ನಿಮಗೆ ಇಷ್ಟು ಸಿಕ್ಕಿದೆ ಅದು ಭಗವಂತನ ಅನುಗ್ರಹದಿಂದ. ಭಗವಂತನ ಅನುಗ್ರಹದಿಂದ. ಯಾಕೆ ನಮಗೆ ಭಗವಂತನಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಆಗುವುದಿಲ್ಲ? ಡೈಲಿ, ಪ್ರತಿ ಸ್ಟೆಪ್ ಅಲ್ಲಿ, ಪ್ರತಿಯೊಂದು ಕ್ಷಣದಲ್ಲಿ ಯು ಹ್ಯಾವ್ ಟು ಥ್ಯಾಂಕ್ ಲಾರ್ಡ್. ಭಗವಂತನಿಗೆ ನಾವು ಆಗಿರ್ಬೇಕು, ಗ್ರಾಟಿಟ್ಯೂಡ್ ಇರ್ಬೇಕು ನಮಗೆ. ಆ ಭಾವನೆ ಇರ್ಬೇಕು. ನಾನು ಯೋಗ್ಯನಲ್ಲ, ನಾನು ಯೋಗ್ಯಳಲ್ಲ, ನನಗೆ ನೀನು ಇಷ್ಟೆಲ್ಲ ಕೊಟ್ಟಿದ್ದೀಯಾ, ಈ ರೀತಿಯ ವಿಚಾರ ಇರ್ಬೇಕು. ಹಾಗೆ ನಮಗೆ ಪ್ರೋಗ್ರೆಸ್ ಆಗ್ಲಿಕ್ಕೆ ಆಗ್ತದೆ, ಇಲ್ಲದ್ರೆ ಆಗುದಿಲ್ಲ ಪ್ರೋಗ್ರೆಸ್ ಆಗ್ಲಿಕ್ಕೆ. we should start thanking for the Lord for giving the all facilities by his mercy. ಭಗವಂತನ ಕೃಪೆಯಿಂದ ನಾವೀಗ ಇಷ್ಟೆಲ್ಲ ಮಾಡ್ತಾ ಇದ್ದೇವೆ. ಇದು ನಮ್ಮ ವಿಚಾರದಲ್ಲಿ ಬರಬೇಕು ತಲೆಯಲ್ಲಿ. ಯಾವಾಗ ಇದು ಬರ್ತದೆ, ನಾವು ಭಕ್ತಿಯಲ್ಲಿ, ಮತ್ತೆ ಹೇಗೆಂದ್ರೆ ಅನುಗ್ರಹ ಅದು ಜಾಸ್ತಿ ಆಗ್ತಾ ಹೋಗುವಂಥದ್ದು. ಈ ರೀತಿ ವಿಚಾರ ಬಂದ ಮೇಲೆ ನಮ್ಗೆ ತುಂಬಾ ಪೆಥೆಟಿಕ್ ಸಿಚುವೇಶನ್. ಸಪೋಸ್ ಈಗ ನಾವು ಡಾಕ್ಟರ್ ಹತ್ರ ಹೋಗ್ತೇವೆ. ಈಗ ಸಪೋಸ್ ನಮ್ಮ ವಿಚಾರ ಹೇಗಂದ್ರೆ, ಭಗವಂತ ನಿನ್ನ ಅನುಗ್ರಹದಿಂದ ಎಲ್ಲ ಇದೆಲ್ಲ ಆಗ್ತಾ ಉಂಟು, ನಾನು ಇದಕ್ಕೆ ಅರ್ಹನ ಅಲ್ಲ, ಈ ರೀತಿ ನಮಗೆ ವಿಚಾರ ಉಂಟು ಪ್ರತಿ ಕ್ಷಣದಲ್ಲಿ. ಈಗ ಸಪೋಸ್ ನಾವು ಡಾಕ್ಟರ್ ಹತ್ರ ಹೋಗ್ತೇವೆ, ಡಾಕ್ಟರ್ ಚೆಕಪ್ ಮಾಡ್ತಾರೆ, ಎಸ್ ನೀವು 2 ದಿವಸದಲ್ಲಿ ಸಾಯುವುದು. ನಾವು ಪ್ಯಾನಿಕ್ ಆಗುವುದಿಲ್ಲ. ಆಗ ಕೂಡ ಹೇಳ್ತೇವೆ, ಭಗವಂತ ನಿನ್ನ ಅನುಗ್ರಹದಿಂದ ಇದೆಲ್ಲ ಆಗ್ತಾ ಉಂಟು, ನಿಂದು ಎಲ್ಲ ಆಗೋದು ನಿನ್ನ ಪ್ಲಾನ್ ಪ್ರಕಾರ, ನಾವು ಡಿಸ್ಟರ್ಬ್ ಆಗುವುದಿಲ್ಲ. ಡಿವೋಷನಲ್ ಸರ್ವಿಸ್ ಅಂದ್ರೆ ಯು ಹ್ಯಾವ್ ಟು ಡೂ ಡಿವೋಷನಲ್ ಸರ್ವಿಸ್ ಇನ್ ಆಲ್ ದಿ ಸಿಚುವೇಶನ್. ಎಲ್ಲ ಸ್ಥಿತಿಯಲ್ಲಿ ಕೂಡ ಮಾಡುವಂತ. ಅದು ಹೇಗೆ ಸಾಧ್ಯ? ಎಸ್, ಭಗವಂತನಿಗೆ ಥ್ಯಾಂಕ್ಸ್ ಕೊಡುವುದು. ನಿನ್ನ ಅನುಗ್ರಹದಿಂದ ನಾನು ಇದನ್ನು ಮಾಡ್ತಾ ಇದ್ದೆ, ಎಂಥದೇ ಸಿಚುವೇಶನ್ ಬರಲಿ. ಹಾಗಾಗಿ ಇದು ತುಂಬಾ ಎದ್ದೇಳುವಂಥದ್ದು ಮುಖ್ಯವಾದ ಅಂಶ. ಭಗವಂತನಿಗೆ ಕ್ರೆಡಿಟ್ ಕೊಡುವಂಥದ್ದು, ಎಲ್ಲದಕ್ಕೂ ಭಗವಂತನ ಕ್ರೆಡಿಟ್ ಕೊಡುವಂಥದ್ದು, ಎಲ್ಲದಕ್ಕೂ, ಈಚ್ ಅಂಡ್ ಎವ್ರಿಥಿಂಗ್. ಯಾವಾಗ ನಾವು ಈ ರೀತಿ ಮಾಡ್ತೇವೆ, ಎಸ್ ನಾವು ಪಾಸ್. ಹೇಗೆಂದ್ರೆ ಸ್ಪಿರಿಚುವಲ್ ಅಲ್ಲಿ ಕೂಡ ಪಾಸ್ ಫೇಲ್ ಉಂಟು. ಆದ್ರೆ ಆ ಪಾಸ್ ಮತ್ತೆ ಫೇಲ್ ಅದು ಬೇರೆ ರೀತಿ. ನಮ್ಮ ಕಾನ್ಶಿಯಸ್ನೆಸ್ ಅಲ್ಲಿ, ಚಿತ್ತದಲ್ಲಿ ಇರುವಂಥದ್ದು. ವಾಟ್ ಟೈಪ್ ಆಫ್ ಕಾನ್ಶಿಯಸ್ನೆಸ್ ವಿ ಆರ್ ಹ್ಯಾವಿಂಗ್. ನಮ್ಮ ಪ್ರಜ್ಞೆ ಯಾವ ರೀತಿ ಉಂಟು. ನಾವು ಭಗವಂತನಿಗೆ ಕ್ರೆಡಿಟ್ ಕೊಡ್ತೇವಾ ಇಲ್ವಾ? ಇಲ್ಲ ನಾವು ಫೇಲ್. ಭಗವಂತನ ನಾವು ಕ್ರೆಡಿಟ್ ಕೊಡೋದು, ವಿ ಆರ್ ಪಾಸ್. ಮತ್ತೆ ಎಂತ ಆಗ್ತದಂದ್ರೆ, ಒಮ್ಮೆ ನಾವು ಭಗವಂತನಿಗೆ ಎಲ್ಲದಕ್ಕೂ ಕ್ರೆಡಿಟ್ ಕೊಡ್ತಾ ಹೋದ ಮೇಲೆ
we can see everything. Yes, this is Krishna's, this is Krishna's, this is Krishna's. ನಾವು ಭೋಗಿಸುವಂತ ಇದರಲ್ಲಿ ನಾವು ನೋಡುವುದಿಲ್ಲ. ಈಗ ನಾವು ನೋಡುವಂಥದ್ದು ವಿ ಆರ್ ಸೀಯಿಂಗ್, ಇದು ನನಗೆ ಸಿಕ್ಕಿದ್ರೆ ಒಳ್ಳೇದಿತ್ತು, ಇದು ನನಗೆ ಸಿಕ್ಕಿದ್ರೆ ಒಳ್ಳೇದಿತ್ತು, ಭೋಗಿಸುವಂತ ಇಚ್ಛೆ. ನಾವು ಯಾವಾಗ ಭಗವಂತನಿಗೆ ಅನುಗ್ರಹ ಇಲ್ಲ, ನಾವು ಎಲ್ಲವನ್ನು ಎಸ್ ದಿಸ್ ಇಸ್ ಕೃಷ್ಣಾಸ್, ದಿಸ್ ಇಸ್ ಕೃಷ್ಣ, ದಿಸ್ ಇಸ್ ಕೃಷ್ಣ ನಾವು ನೋಡುವ ಇದು ಕೂಡ ಚೇಂಜ್ ಆಗ್ತದೆ. ನೋಡುವ ದೃಷ್ಟಿಕೋನ ಕೂಡ ಚೇಂಜ್ ಆಗ್ತದೆ. ಹಾಗೆ ಇಲ್ಲಿ ತುಂಬಾ ಮುಖ್ಯ, ಇದು ತುಂಬಾ ಮುಖ್ಯ. ಇಲ್ಲಿ ಹೇಳುವಂಥದ್ದು ಭಾವಾರ್ಥದಲ್ಲಿ ಪ್ರಭುಪಾದ್, ದೇವೂತಿ ಅವಳು ತುಂಬಾ ಶ್ರೀಮಂತ ಆಗಿದ್ಲು. ಅವಳು ಅಂದ್ರೆ ರಾಜನ ಮಗಳು. ಅವಳಿಗೆ ಒಳ್ಳೆಯ ಒಂದು ಗಂಡ ಸಿಕ್ತು. ಹೇಗೆ? ಭಗವಂತನ ಕೃಪೆಯಿಂದ. ಗ್ರೇಟ್ ಹಸ್ಬೆಂಡ್ ಪ್ರಭುಪಾದ ಹೇಳುವಂಥದ್ದು. ಮತ್ತೆ ಅವ ಕರ್ದಮುನಿ ಎಂತ ಮಾಡಿದ? ಈ ಆಫರ್ಡ್ ದಿ ಬೆಸ್ಟ್ ಥಿಂಗ್. ಹೇಗೆ ಸಾಧ್ಯ ಆಯಿತು? ಬೈ ದಿ ಗ್ರೇಸ್ ಆಫ್ ದಿ ಲಾರ್ಡ್, ಭಗವಂತನ ಅನುಗ್ರಹದಿಂದ. ಮತ್ತೆ ಅವಳೆಂತ ಮಾಡಿದ್ಲು? ಶಿ ಸರ್ವ್, ಅವಳು ಗಂಡನಿಗೆ ಸೇವೆ ಮಾಡಿದ್ಳು. ಯಾವ ರೀತಿ ಸೇವೆ ಮಾಡಿದ್ಲು? ಪ್ರಭುಗಳಲ್ಲಿ ಪ್ರೀತಿಯಿಂದ, ಅಫೆಕ್ಷನ್ ಇಂದ, ಆ ಸರ್ವಿಸ್ ಆಟಿಟ್ಯೂಡ್ ಇಂದ. ಈ ರೀತಿ ಮಾಡ್ಬೇಕು ನಾವು. ಲವ್, ಅಫೆಕ್ಷನ್, ಸರ್ವಿಸ್ ಆಟಿಟ್ಯೂಡ್ ಇದಿರ್ಬೇಕು. ನಾವೆಂತಂದ್ರೆ ಸೇವೆ, ನಮ್ದು ಸೇವೆ ಗಲಗ್ರಹ ಅಂದ್ರೆ ನನಗೆ ಹೇಳ್ತೇನೆ, ಎಸ್ ಹರಿ ಕೃಷ್ಣ ಇವತ್ತೊಂದು ಸೇವೆ ಉಂಟು, ನನಗೆ ಡೈರೆಕ್ಟ್ ಆಗಿ ಹೇಳಲಿಕ್ಕೆ ಆಗುದಿಲ್ಲ, ಇಲ್ಲ ಅಂತ ಆಯ್ತು, ಓಕೆ. ನಮ್ದು ಗಲಗ್ರಹ. ನಾವು ಅಂದ್ರೆ ನಾವು ಕಾಯ್ತಾ ಇರುವುದಿಲ್ಲ. ಪ್ರಭು ಯಾವಾಗ ನಾವು ಸೇವೆ ಹೇಳ್ತೀವಿ, ಯಾವಾಗ, ಆ ರೀತಿ ಇಲ್ಲ. ನಾವೆಂತಂದ್ರೆ ಈ ರೀತಿ ಇರ್ತೇವೆ. ಅದು ಇನ್ನೊಂದು ಮಾತಾಜಿ ಇದ್ದಾರಲ್ಲ, ಇನ್ನೊಂದು ಮಾತಾಜಿ, ಅವರಿಗೆ ನೋಡಿ ಈ ರೀತಿ ಇರ್ತೇವೆ. ಹಾಗಾಗಿ ಸರ್ವಿಸ್ ಮಾಡುವಂಥದ್ದು ಇಟ್ ಶುಡ್ ಬಿ ಔಟ್ ಆಫ್ ಲವ್, ಇಟ್ ಶುಡ್ ಬಿ ಔಟ್ ಆಫ್ ಅಫೆಕ್ಷನ್. ಸರ್ವಿಸ್ ಅನ್ನೋದು ಹಾಗೆ ದೇವೂತಿ ಅದನ್ನು ಮಾಡಿದ್ರು. ದೇವೂತಿ ಆ ರೀತಿಯ ಸರ್ವಿಸ್ ಅನ್ನು, ಸೇವೆಯನ್ನು ಅವಳ ಗಂಡನಿಗೆ ಮಾಡಿದ್ರು, ಕರ್ದಮುನಿಗೆ. ಇದರಿಂದ ಎಂತಾಯ್ತು? he was totally satisfied, ಕರ್ದಮುನಿ. ಮತ್ತೆ ಅವ ಸ್ಯಾಟಿಸ್ಫೈ ಆದ್ಮೇಲೆ he had love of God, ಅವಂತ್ರ ಇತ್ತು. then he started giving, ದೇವತೆಗೆ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ. ಹಾಗಾಗಿ ನಮ್ಮಲ್ಲಿ ಇದ್ರೆ ಮಾತ್ರ ಕೊಡ್ಬೋದು. ಪ್ರಭುಪಾದ ಹೇಳುವಂಥದ್ದು, ಚೈತನ್ಯ ಮಹಾಪ್ರಭು he was distributing. ಚೈತನ್ಯ ಮಹಾಪ್ರಭು ಈ ಚೈತನ್ಯ ಚರಿತ್ರದ ಮಧ್ಯ ಲೀಲೆಯಲ್ಲಿ ಚೈತನ್ಯ ಮಹಾಪ್ರಭು ಇನಿಷಿಯಲ್ ಆಗಿ ಬೆಂಗಾಲದಲ್ಲಿ ಮಾತ್ರ ಕೊಡ್ತಾ ಇದ್ರು. ಮತ್ತೆ ಅವರಾಯ್ತು, ಖಾಲಿ ಬೆಂಗಾಲ ಜನಕ್ಕೆ ಯಾಕೆ, ಇಡೀ ಇಂಡಿಯಾಕ್ಕೆ ಕೊಡುವ ಅಂತ ಎಲ್ಲ ಕಡೆ ಹೋದ್ರು, ಸಂಕೀರ್ತನ ಮಾಡ್ತಾರೆ, ಎಲ್ಲರಿಗೂ ಕೊಟ್ಟು. ಕೆಲವೊಮ್ಮೆ ಎಂತಂದ್ರೆ ಚೈತನ್ಯ ಚರಿತ್ರಾಮೃತದಲ್ಲಿ ಉಂಟು, ಉಲ್ಲೇಖ ಉಂಟು, ಚೈತನ್ಯ ಮಹಾಪ್ರಭು ಪಾಸ್ ಆಗುವ ಅಲ್ಲಿ ಕೆಲವರ ಎಂತಂದ್ರೆ ಚೈತನ್ಯ ನೋಡಿದ್ರು, ಅವರು ಇಮಿಡಿಯೇಟ್ ಎಕ್ಸ್ಟೆನ್ಸಿಗೆ ಹೋದ್ರು. ಅವರನ್ನು ನೋಡಿ ಇನ್ನೊಬ್ರು ಎಕ್ಸ್ಟೆನ್ಸಿಗೆ ಹೋಗ್ತಾ ಇದ್ರು. ನೀವು ಹಿಡಿಸಿ, ಇನ್ನೊಬ್ಬ ಚೈತನ್ಯ ಮಹಾಪ್ರಭು ನೋಡ್ಲಿಲ್ಲ, ಒಬ್ಬ ನೋಡಿದ, ನಾವು ಎಕ್ಸ್ಟೆನ್ಸ್ ಅಲ್ಲಿ ಇದ್ದ, ಅವನ್ ನೋಡಿ ಇನ್ನೊಬ್ಬ ಎಕ್ಸ್ಟೆನ್ಸಿಗೆ ಹೋದ. ಇದು ಚೈತನ್ಯ ಮಹಾಪ್ರಭು. ಹಾಗಾಗಿ ನಾವು ಕೂಡ ಹಾಗೆ. ಪ್ರಭುಪಾದ ಎಕ್ಸ್ಟೆನ್ಸಿಗೆ ಹೋದ್ರು. ಪ್ರಭುಪಾದ ಕೃಪೆಯಿಂದ ನಮ್ಗೆ ಈಗ ನಾವು ಎಕ್ಸ್ಟೆನ್ಸ್ಗೆ ಹೋಗ್ಲಿಲ್ಲ, ಆದ್ರೆ ನಮ್ಗೆ ಗೊತ್ತಾಗಿದೆ ಎಕ್ಸ್ಟೆನ್ಸ್ ಅಂತ. ಕೃಷ್ಣ ಬಗ್ಗೆ ಒಂದು ಎಕ್ಸ್ಟೆನ್ಸ್ ಅಂತ ಗೊತ್ತಾಗಿದೆ, ಆದ್ರೆ ನಮ್ಗೆ ಅಲ್ಲಿ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ? ಯಾಕೆಂದ್ರೆ ನಮ್ಮಲ್ಲಿ ರೋಗ ಉಂಟು, ಭೌತಿಕ ರೋಗ. ಈ ಭೌತಿಕ ರೋಗ ಹೋಗ್ತಾ ಇಲ್ಲ. ನಾವು ಟ್ರೀಟ್ಮೆಂಟ್ ಅಲ್ಲಿ ಇದ್ದೇವೆ, ಮದ್ದು ತಗೊಳ್ತಾ ಇದ್ದೇವೆ, ಜ್ವರ ಕಡಿಮೆ ಆಗ್ತಾ ಇಲ್ಲ. ನಮ್ಮ ಜ್ವರ ಈಗ ಕೂಡ 105ರಿಂದ 104 ಉಂಟು.
ಅಟ್ಲೀಸ್ಟ್ ನಾವು ನಾರ್ಮಲ್ ಸ್ಟೇಜಿಗೆ ಬಂದ ಮೇಲೆ 98.6 ಅಟ್ಲೀಸ್ಟ್ ನಾವು ನಾರ್ಮಲ್ ಸ್ಟೇಜಿಗೆ ಬರಬೇಕು. ಮತ್ತೆ ನಮಗೆ ಗೊತ್ತಾಗಿತ್ತು ಎಕ್ಸ್ಟ್ರಾ ಅಂತ. ನಮ್ಮ ನಾರ್ಮಲ್ ಸ್ಟೇಜ್ ಅಲ್ಲಿ ಇಲ್ಲ ಈಗ. ಇವನ್ ನಾವು ವಿ ಆರ್ ಪೇಷಂಟ್ ಅಂಡ್ ವಿ ಆರ್ ನಾಟ್ ಅಗ್ರಿಂಗ್ ದಟ್ ವಿ ಆರ್ ಪೇಷಂಟ್. ನಾವು ಒಪ್ಲಿಕ್ಕೆ ರೆಡಿ ಇಲ್ಲ, ನಾನು ಪೇಷಂಟ್, ನನ್ನಲ್ಲಿ ನಾನು ಸರಿ ಇದ್ದೇನೆ. ಅರೆ ಸರಿ ಇದ್ರೆ ಇಲ್ಲಿ ಯಾಕೆ ಇರ್ತಿದ್ದೀಯಾ? ನಾವು ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ ಇರ್ತಿದ್ದೇವೆ, ಸರಿ ಇಲ್ಲದ ಕಾರಣ ನಾವು ಇಲ್ಲಿದ್ದೇವೆ ಮೆಟೀರಿಯಲ್ ವರ್ಲ್ಡ್ ಅಲ್ಲಿ. ಆಗ ನಮ್ಮ ಯೋಚನೆ ಹಾಗೆ ಇಲ್ಲ ಸರ್. ಯೋಚನೆಯನ್ನು ನಾವು ಬದಲಾಯಿಸಬೇಕು. ಯೋಚನೆಯನ್ನು ಬದಲಾಯಿಸಿದರೆ ಮಾತ್ರ ನಾವು ಭಗವಂತನಿಗೆ ಕ್ರೆಡಿಟ್ ಕೊಡ್ಲಿಕ್ಕೆ ಸಾಧ್ಯ. ಎಸ್ ಭಗವಂತ, ನಿನ್ನ ಕೃಪೆಯಿಂದ, ಬೈ ಯುವರ್ ಗ್ರೇಸ್ ಐ ಆಮ್ ಡೂಯಿಂಗ್ ಸಮ್ ಸರ್ವಿಸ್. As soon as you pull away the grace, I will be like a dead body. There will be no strength. ಭಗವಂತ ಅನುಗ್ರಹವನ್ನು ನಮ್ಮಿಂದ ತೆಗೆದ್ರೆ ನಾವು ಏನಿಲ್ಲ, ಏನಿಲ್ಲ. ಅನುಗ್ರಹದಿಂದ ಸ್ವಲ್ಪ ಮಾಡ್ಲಿಕ್ಕೆ ಆಗ್ತಾ ಉಂಟು. ಹಾಗಾಗಿ ಈ ಪಾಯಿಂಟ್ ನಾವು ಯಾವಾಗ ನೆನ್ಪಿಡ್ಬೇಕು. ನೆನ್ಪಿಟ್ರೆ ನಮ್ಮ ಭಕ್ತಿಯಲ್ಲಿ ಉನ್ನತ ಮಟ್ಟದ ಪ್ರೋಗ್ರೆಸ್ಗೆ ಸಹಾಯ ಆಗ್ತದೆ. ಹರೇ ಕೃಷ್ಣ. ಪ್ರಶ್ನೆಯಲ್ಲಿ ಕೇಳಬಹುದು. ಹರೇ ಕೃಷ್ಣ. ಹರೇ ಕೃಷ್ಣ. ಇವರ ಪ್ರಶ್ನೆ ಇಲ್ವಾ? ಓಕೆ, ಹಾಗೆ ನಾವು ಮುಕ್ತಾಯ ಮಾಡುವ. ವಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯಶ್ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ಜಯ ನಾಮಾಚಾರ್ಯ ಶ್ರೀ ಹರಿದಾಸ್ ಠಾಕೂರ್ ಜಯ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು.